ಉಡುಪಿ ಜಿಲ್ಲೆಯ ಉದ್ಯಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಕ್ಸ್ಯುವಿ ಕಾರೊಂದು ಅಪಘಾತಕ್ಕೊಳಗಾಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಕಾಪುವಿನ ಉದ್ಯಾವರ ಕಿಯಾ ಶೋರೂಂ ಬಳಿ ಕಾರು ಡಿವೈಡರ್ ಮೇಲೇರಿದೆ. ಇದು ಹರಿಯಾಣ ಮೂಲದವರಿಗೆ ಸೇರಿದ ಕಾರು ಎಂದು ತಿಳಿದು ಬಂದಿದೆ. ಅಪಘಾತದ ತೀವ್ರತೆಗೆ ಕಾರಿನ ಮುಂಭಾಗ ಜಖಂಗೊಂಡಿದೆ. ಡಿವೈಡರ್ ಮೇಲಿನ ಕ್ರಾಶ್ ಗಾರ್ಡ್ಗೂ ಹಾನಿಯಾಗಿದೆ. ಕಾಪು ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಟೂರ್ ಸೈಡ್ ಎಲ್ಲಿವರಂತ ನೀವು? ಇದು ಹರಿಯಾಣ ಹರಿಯಾಣದಲ್ಲ.